ಸುಜಿತ್ ಮಾಡ ಮಾಲಕತ್ವದ ಬಾಲಾಜಿ ಡಿಜಿಟಲ್ ಮತ್ತು ಔಟ್ಡೋರ್ ಅಡ್ವರ್ಟೈಸರ್ಸ್ ಕಿನ್ನಿಗುಳಿ ಸಮೀಪದ ರೇಷ್ಮಾ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಕಿನ್ನಿಗುಳಿ ಸಮೀಪದ ರೇಷ್ಮಾ ಕಾಂಪ್ಲೆಕ್ಸ್ನಲ್ಲಿ ಬಾಲಾಜಿ ಡಿಜಿಟಲ್ ಮತ್ತು ಔಟ್ಡೋರ್ ಅಡ್ವರ್ಟೈಸರ್ ಶುಭಾರಂಭಗೊಂಡಿದೆ. ನೂತನ ಸಂಸ್ಥೆಯನ್ನ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಉದ್ಯಮವನ್ನ ಪ್ರಾರಂಭಿಸುವುದು ಅಷ್ಟೊಂದು ಸುಲಭವಲ್ಲ. ಪ್ರಾರಂಭಿಸಿದ ಬಳಿಕ ಅನೇಕ ಜವಾಬ್ದಾರಿ ಹೆಚ್ಚುತ್ತದೆ. ಹಾಗಾಗಿ ಖಂಡಿತವಾಗಿಯೂ ಈ ಉದ್ದಿಮೆಯಲ್ಲಿ ಯಶಸ್ಸನ್ನ ಕಾಣಲಿ ಎಂದು ಶುಭ ಹಾರೈಸಿದರು. ಸಾಧನೆಯನ್ನು ಮಾಡಬೇಕು ಅಂದುಕೊಂಡು ಒಬ್ಬ ಯುವಕ ಇವತ್ತು ಈ ಒಂದು ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ನಾವೆಲ್ಲ ಅವರಿಗೆ ಸಹಕಾರವನ್ನು ಕೊಟ್ಟು, ಬಹುಶಃ ಇವತ್ತು ನಮಗೆ ಗೊತ್ತಿದೆ, ಪ್ರಚಾರ ಫ್ಲೆಕ್ಸ್ಗಳು ಇವತ್ತು ಎಲ್ಲೆಲ್ಲಿ ನೋಡಿದ್ರು ರಸ್ತೆಯಲ್ಲಿರುವುದೇ ಫ್ಲೆಕ್ಸ್ಗಳು ಬಹಳ ಡಿಮಾಂಡ್ ಇದೆ ಇವತ್ತು. ಆದ್ದರಿಂದ ಖಂಡಿತವಾಗಿಯೂ ಸುಜಿತ್ ಮಾಡಿದ್ರಲ್ಲಿ ದುರ್ಗಾ ಪರಮೇಶ್ವರಿಯ ದಯೆಯಿಂದ ಅವರು ಖಂಡಿತವಾಗಿ ಅಭಿವೃದ್ಧಿ ಆಗ್ತಾರೆ. ಕ್ವಾಲಿಟಿ ಮತ್ತು ಸರ್ವಿಸ್ ಇದೆರಡನ್ನು ಬಹಳ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿ, ಖಂಡಿತ ನಾವು ಎಲ್ಲರೂ ನಿಮ್ಮ ಜೊತೆ ಇದ್ದೇವೆ. ಕಟೀಲಿನ ದುರ್ಗಾ ಪರಮೇಶ್ವರಿಯವರು ತಾಯಿಯವರು ನಿಮ್ಮನ್ನು ಹರಸಲಿ, ಆಶೀರ್ವದಿಸಲಿ. ನೀವು ಆದಷ್ಟು ಮೇಲಕ್ಕೆ ಇನ್ನೂ ಈ ಉದ್ಯಮದಲ್ಲಿ ಬನ್ನಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಿಮಗೆ ಶುಭವನ್ನು ಹಾರೈಸಿ, ನಮ್ಮೊಟ್ಟಿಗೆ ನಮ್ಮ ಹಿರಿಯರಾದಂಥ ಉಡುಪರಿದ್ದಾರೆ, ರಂದೀಪ್ ಕಾಂಚನ್ ಇದ್ದಾರೆ, ಭುವನಾಭಿರಾಮ ಉಡುಪರಿದ್ದಾರೆ, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿದ್ದಾರೆ. ಹಾಗೆ ನೀವೆಲ್ಲ ಬಂದಿದ್ದೀರಿ. ಕಟ್ಟಡದ ಮಾಲೀಕರಿದ್ದಾರೆ, ಅವರಿಗೆ ಸಹಕಾರವನ್ನು ಕೊಟ್ಟು, ಕಟ್ಟಡದ ಮಾಲೀಕರು ಸಹ ಸಹಕಾರವನ್ನು ಕೊಡಬೇಕು. ಹುಡುಗ ಹೊಸತಾಗಿ ಒಂದು ಉದ್ಯಮವನ್ನು ಪ್ರಾರಂಭಿಸಿದ್ದಾನೆ. ಆದ್ದರಿಂದ ನೀವು ಸಹ ಅವರಿಗೆ ಸಹಕಾರವನ್ನು ಕೊಟ್ಟು ಅವರನ್ನು ಬೆಳೆಸುವಂಥ ರೀತಿಯಲ್ಲಿ ನಿಮ್ಮ ಸಹಕಾರವನ್ನು ಇರಲಿ. ಇನ್ನು ಅತ್ತೂರು ಬೈಲು ಮಹಾಗಣಪತಿ ಮಂದಿರದ ವೆಂಕಟರಾಜ ಉಡುಪ ಅವರು ದೀಪ ಬೆಳಗಿಸಿದ್ರು. ಈ ವೇಳೆ ವಿ4 ಮೀಡಿಯಾ ಡೈರೆಕ್ಟರ್ ರಣದೀಪ್ ಕಾಂಚನ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ವಿನೋದ್ ಬುಳ್ಳೂರು, ಲಯನ್ ಪುರುಷೋತ್ತಮ ಶೆಟ್ಟಿ, ಉದ್ಯಮಿ ಸಾಲ್ಯಾನ್ ಕೊಂಡೇಲಾ, ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಧನಂಜಯ ಮಟ್ಟು, ಬಿಜೆಪಿ ಮುಖಂಡರಾದ ವಸಂತ್ ಪೂಜಾರಿ, ಅಖಿಲ್ ಶೆಟ್ಟಿ, ಧಾರ್ಮಿಕ ಪರಿಷತ್ನ ಸದಸ್ಯ ಭುವನಾಭಿರಾಮ ಉಡುಪ, ಬಿಜೆಪಿ ಮಂಡಲ ಕಾರ್ಯದರ್ಶಿ ಕೇಶವ್ ಕರ್ಕೇರ, ಬಿಜೆಪಿ ಮುಖಂಡ ಭೋಜರಾಜ್ ಸೇರಿದಂತೆ ರೇಷ್ಮಾ ಕಟ್ಟಡದ ಮಾಲಕ ರಾಕೇಶ್ ಸೆರಾಬೋ, ನಾಗೇಶ್ ಶೆಟ್ಟಿ, ಶೇಖರ್ ಮಾಡ, ಶ್ರವಣ್ ಮಾಡ, ಸುಜಿತ್ ಮಾಡ ಮತ್ತಿತರರು ಉಪಸ್ಥಿತರಿದ್ದರು. ತುಂಬ ಆಭಾರಿಯಾಗಿಲ್ಲ. ಅಂಚನೆ ಕೆಲವು ಶಾಸಕರಿಗೆ ಬರೆಯಿದೆ. ಕಾರಣಾಂತರದಿಂದ ಅದು ಬರ್ತಿನ ಸಮಯ ತುಂಬುತ್ತಿರಬಹುದು. ಅಂಚಪಟ್ಟ ಈಗ ಬಯಲು ಯೋಜನೆ ಕಾರ್ಯಕ್ರಮವನ್ನು ಅಟೆಂಡ್ ಆಗಬೇಕು. ಇಂಥ ಈ ಯೋಜನೆ ಕಾರ್ಯಕ್ರಮ ಬೈನ ಮಾತಾ ಬಿನ್ನೆರೆಗಳ ಎಂಕುಲು ಉಡಾಜಿನ ಸ್ವಾಗತ ಬಂತು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಳ ಮಾತಿರೆಗಳ ಸೊಲ್ಮೆಲೆಂದು ಜನಾರ್ದನ್ ಕಿಲೆಂಚೂರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.